ಈ ಕಾರ್ಯಕ್ರಮ ಯಾವ ರೀತಿ ಮೂಡಿ ಬಂತು ಅಂತ ಹೇಳಿದರೆ, ಬಹುಶಃ 8 ಮಠದ ಯತಿವರ್ಯರು ಇಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. 8 ಅಂತ ಹೇಳುವ ಸಂಖ್ಯೆ ಎಲ್ಲಿಯೂ ತುಂಡು ಆಗಿಲ್ಲ, ನೀವು ನೋಡ್ಬೋದು. 8 ಎಲ್ಲ ಸಂಪೂರ್ಣವಾಗಿ ಜೋಡಣೆ ಆದಂತಹ ಆ ಸಂಖ್ಯೆ. ಹಾಗೆ ಆ 8ಕ್ಕಿರತಕ್ಕಂಥ ಶಕ್ತಿ ಅಷ್ಟಮಠದ ಸ್ವಾಮೀಜಿಯವರು ಇಂದು ಈ ಹಿಂದವಿ ಸಾಮ್ರಾಜ್ಯೋತ್ಸವಕ್ಕೆ ಅವರು ಬಂದು ಏನು ಆಶೀರ್ವಚನ ಮಾಡಿದರು, ಎಲ್ಲ ಸ್ವಾಮೀಜಿಯವರ ಒಂದೇ ಒಂದು ಮಾತು. ಆ ಮಾತಿನ ಒಳಾರ್ಥ ಏನು ಅಂತಂದರೆ, ನನಗೆ ಬೇಂದ್ರೆಯವರ ಒಂದು ಕವನ ನೆನಪಿಗೆ ಬರ್ತದೆ. ಬಂಧುಗಳೇ, ಸಮಾಜವನ್ನು ಹುರಿದುಂಬಿಸುವ ಕೆಲಸ ಆಗಬೇಕು, ಸಮಾಜವನ್ನು ಪುನರ್ಜೋಡಣೆ ಮಾಡುವ ಕೆಲಸ ಆಗಬೇಕು. ಬ್ಯಾನರ್ ಹರಿದವರು ಆಗಲಿ, ಬ್ಯಾನರ್ ಹಾಕೋರಾಗಲಿ, ನಮಗೆಲ್ಲರೂ ಪ್ರೀತಿಯವರೇ. ನಾವು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ನಾವು ಯಾರಿಗೂ ಕೂಡ ವಿಘಟನೆಯನ್ನು ನಾವು ಮಾಡ್ತಾ ಇಲ್ಲ, ನಾವು ಸಂಘಟನೆಯನ್ನು ಮಾಡುವಂಥವರು. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಲೋಕ ಕಲ್ಯಾಣ, ಅರುಣ ಪುತ್ತಿಲ ಕಲ್ಯಾಣ ಅಲ್ಲ ಇದು, ಅಥವಾ ಪುತ್ತಿಲ ಪರಿವಾರದ ಬದ್ಧತಾ ಸಮಾವೇಶ ಅಂತೂ ಖಂಡಿತ ಅಲ್ಲ ಬಂಧುಗಳೇ. ಈ ಕಾರ್ಯಕರ್ತರು ಅಸಂಖ್ಯಾತ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದೀರಿ, ಅಸಂಖ್ಯಾತ ಸಂಖ್ಯೆಯಲ್ಲಿ ಭಗವದ್ಭಕ್ತರು ಬಂದಿದ್ದೀರಿ. ಒಂದು ಸಂಜೆಯಿಂದ ಇಲ್ಲಿಯವರೆಗೂ ಕೂಡ ಎಲ್ಲ ಯತಿವರ್ಯರ ಗಣ್ಯರ ಮಾತುಗಳನ್ನು ನೀವು ಕೇಳಿದಿರಿ. ಕಾರ್ಯಕ್ರಮ ಯಾವ ಮೂಲ ಉದ್ದೇಶ ಅಂತ ಹೇಳುವಂಥದ್ದನ್ನು ಎಲ್ಲ ಯತಿವರ್ಯರು ಕೂಡ ಅತ್ಯಂತ ಸುಂದರವಾಗಿ ಆಶೀರ್ವಚನದ ಮುಖಾಂತರ ನಮಗೆ ಹೇಳಿದ್ದಾರೆ. ಎಲ್ಲ ಬೇಂದ್ರೆಯವರ ಕವನದ ಬಗ್ಗೆ ನಾನು ಹೇಳ್ತಾ ಇದ್ದೆ, ಎಲ್ಲೋ ಬೇರೆ ಮಾತಾಡಿದೆ. ಬೇಂದ್ರೆಯವರು ಭಾರತ ದೇಶದ ಯುವ ಜನರಿಗೆ ಹುರಿದುಂಬಿಸಲಿಕ್ಕೆ ಬೇಕಾಗಿ ಒಂದು ಮಾರ್ಮಿಕವಾಗಿ ಒಂದು ಕವನವನ್ನು ಬರೀತಾರೆ. 3 ಸಾಗರ 100 ಮಂದಿರ, ದೈವ ಸಾಸಿರ ಇದ್ದೊಡೆ, ಸಿಂಧು ಇದ್ದೊಡೆ, ಗಂಗೆ ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ವೇದವಿದ್ದೊಡೆ, ಶಾಸ್ತ್ರವಿದ್ದೊಡೆ, ಘನ ಪರಂಪರೆ ಇದ್ದೊಡೆ, ಏನು ಪ್ರಯೋಜನ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ಇಲ್ಲಿ ಮನೆ ಅಂತ ಹೇಳಿದರೆ ಸಮಾಜ, ಸಮಾಜಕ್ಕೆ ನಾವು ಹುರಿದುಂಬಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಿಂದವಿ ಸಾಮ್ರಾಜ್ಯೋತ್ಸವ ಅಂತಂದರೆ ಈ ಪ್ರತಿಯೊಬ್ಬ ಹಿಂದೂಗಳಿಗೆ ಈ ದೈವಿಕ ಕಾರ್ಯಕ್ರಮವನ್ನು ತಿಳಿ ಹೇಳುವ ಬಗ್ಗೆ. ಶ್ರೀನಿವಾಸ ಕಲ್ಯಾಣ ಒಂದು ದೈವಿಕ ಕಾರ್ಯಕ್ರಮ, ಇದೊಂದು ಕಲ್ಯಾಣೋತ್ಸವ ಅಂತಂದರೆ ದೈವಿಕವಾದಂತಹ ಕಲ್ಯಾಣೋತ್ಸವ. ಈ ಕಾರ್ಯಕ್ರಮವನ್ನು ತಿಳಿ ಹೇಳುವ ಬಗ್ಗೆ ಹಾಗೂ ಈ ಪ್ರತಿಯೊಬ್ಬ ಹಿಂದೂಗಳಲ್ಲಿ ಅವರ ಹೃದಯದಲ್ಲಿ, ಹಿಂದೂಗಳ ಹೃದಯದಲ್ಲಿ ನಾವು ಸಂಘಟಿತರಾಗಿದ್ದೇವೆ ಅಂತ ಹೇಳಿ ತಿಳಿ ಹೇಳಲಿಕ್ಕೆ ಬೇಕಾಗಿ, ತಮ್ಮ ಕಷ್ಟ ಕಾರ್ಯಕ್ಕೆ ನಾವು ಯಾವಾಗಲೂ ಸಿಗ್ತೇವೆ ಅಂತ ಹೇಳುವಂತಹ ಇನ್ನೊಂದು ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೆರೆದಿರ್ತಕ್ಕಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಈ ವೇದಿಕೆಯಿಂದ ಕೈ ಮುಗಿತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಶ್ರೀರಾಮ್.